ದಕ್ಷಿಣ ಕನ್ನಡ ಜಿಲ್ಲೆಯ ಸಾರ್ವಜನಿಕರ ವ್ಯಾಪಕ ಪ್ರತಿಭಟನೆಗೆ ಕೊನೆಗೂ ಮಣಿದ ಕೇಂದ್ರ ಹೆದ್ದಾರಿ ಇಲಾಖೆ ಸುರತ್ಕಲ್ ಎನ್ಐಟಿಕೆ ಟೋಲ್ಗೇಟ್ ಸಂಗ್ರಹ ರದ್ದುಗೊಳಿಸಿತು. ಇಲ್ಲಿ ಇದ್ದಂತಹ ಟೋಲ್ಗೇಟ್ ಅವಶೇಷಗಳನ್ನು ತೆಗೆಯುವ ಹಾಗೂ ಹೊಂಡಗುಂಡಿ ಬಿದ್ದ ರಸ್ತೆಯನ್ನು ದುರಸ್ತಿಪಡಿಸುವ ಕೆಲಸವನ್ನ ಸಾರ್ವಜನಿಕರ ಆಗ್ರಹದ ಮೇರೆಗೆ ಕೈಗೊಳ್ಳಲಾಗಿತ್ತು. ಆದರೆ ಇದೀಗ ಟೋಲ್ಗೇಟ್ ಬಳಿ ಕಾಮಗಾರಿ ಮತ್ತೆ ನಡೀತಾ ಇದ್ದು ಟೋಲ್ಗೇಟ್ ಮರು ಆರಂಭಗೊಂಡು ಟೋಲ್ ಸಂಗ್ರಹ ಆರಂಭವಾಗಲಿದೆಯೇ ಎನ್ನುವಂತಹ ಆತಂಕ ಮೂಡಿದೆ. ಈ ಹಿನ್ನೆಲೆಯಲ್ಲಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸದಸ್ಯರು ಅಲ್ಲಿಗೆ ಭೇಟಿ ನೀಡಿ ವಸ್ತುಸ್ಥಿತಿಯ ಪರಾಮರ್ಶೆ ನಡೆಸಿದರು. ಹಳೆಯ ಅವಶೇಷಗಳನ್ನು ತೆರವುಗೊಳಿಸಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿದ್ದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದರ ನವೀಕರಣಕ್ಕೆ ಮುಂದಾಗಿದೆ. ಈ ಬೆಳವಣಿಗೆ ಮತ್ತೆ ಸುಂಕ ವಸೂಲಿ ಸಂಶಯವನ್ನ ನಾಗರಿಕರಲ್ಲಿ ಉಂಟು ಮಾಡಿದೆ. ಇದಲ್ಲದೆ ಇಲ್ಲಿನ ಟೋಲ್ ಪ್ಲಾಜಾವನ್ನ ಹೆಜಮಾಡಿ ಟೋಲ್ ಪ್ಲಾಜಾದೊಂದಿಗೆ ಇನ್ನೂ ವಿಲೀನಗೊಳಿಸದಿರುವುದು ಈ ಸಂಶಯಕ್ಕೆ ಪುಷ್ಟಿ ಕೊಟ್ಟಿದೆ. ಇಲ್ಲಿಗೆ ಭೇಟಿ ನೀಡಿದ ಸುರತ್ಕಲ್ ಟೋಲ್ಗೇಟ್ ಹೋರಾಟ ಸಮಿತಿಯ ಪುರುಷೋತ್ತಮ ಚಿತ್ರಾಪುರ, ಮುನೀರ್ ಕಾಟಿಪಳ್ಳ ಮತ್ತಿತರರು ಕೇಂದ್ರ ಸರ್ಕಾರದ ಈ ಕ್ರಮವನ್ನ ಖಂಡಿಸಿದ್ದಾರೆ. ನಮ್ಮ ಸಮಿತಿಯು ಯಾವುದೇ ಕಾರಣಕ್ಕೂ ಇಲ್ಲಿ ಟೋಲ್ ಸಂಗ್ರಹ ಮಾಡಲು ಬಿಡುವುದಿಲ್ಲ. ಇನ್ನೂ ಕೂಡ ಇಲ್ಲಿರುವ ಅವಶೇಷಗಳನ್ನು ತೆರವು ಮಾಡುವ ಕೆಲಸವನ್ನ ಇಲಾಖೆ ಮಾಡಬೇಕು ಅಂತ ಪುರುಷೋತ್ತಮ ಚಿತ್ರಾಪು ಆಗ್ರಹಿಸಿದ್ದಾರೆ. ಕೆಲವು ವರದಿಗಳು ಮತ್ತೆ ಆ ಪತ್ರಿಕೆಗಳ ವರದಿ ನೋಡಿ ಮತ್ತೆ ಇಲ್ಲಿ ಬಂದಿರತಕ್ಕಂಥ ಓಡಾಟ ನಡೆದ ನಾಗರಿಕರ ಇವತ್ತು ಏನು ಒಂದು ಸಂಶಯ ಏನಂತಂದರೆ ಪುನಃ ಟೋಲ್ ಸಂಗ್ರಹ ಈ ಸುರತ್ಕಲ್ ಭಾಗದಲ್ಲಿ ನಡೆಯುತ್ತಿದೆ ಎಂಬ ಸಂಶಯ ಕೆಲವರು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ನಾವಿವತ್ತು ಟೋಲ್ ಗೇಟ್ ಹೋರಾಟ ಸಮಿತಿಯವರು ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ವೀಕ್ಷಣೆ ಮಾಡಿದಾಗ ಬಹುಶಃ ನೋಡಿ ಇಲ್ಲಿಯ ಅವಶೇಷಗಳನ್ನು ಅವರು ಇಷ್ಟರವರೆಗೆ ತೆರವುಗೊಳಿಸಲಿಲ್ಲ. ಮತ್ತು ಇಲ್ಲಿಯ ರಸ್ತೆ ಕಾಂಕ್ರೀಕರಣದ ಕಾಮಗಾರಿಯನ್ನು ನೋಡಿದಾಗ ಏನು ಇದು ವ್ಯವಸ್ಥೆ ಇದೆ ಅಂತ ಹೇಳಿದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಟೋಲ್ ಸಂಗ್ರಹ ಆಗ್ಬೋದು ಅಂತ ಸಾರ್ವಜನಿಕರ ಸಂಶಯ ಏನಿದೆ ಅದಕ್ಕೆ ಪುಷ್ಟಿ ನೀಡುವಂಥ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದೆ. ಬಹುಶಃ ಈ ನಮ್ಮ ಸಮಿತಿಯವರು ಟೋಲ್ ಗೇಟ್ ವಿರೋಧ ಸಮಿತಿಯವರು ಎಷ್ಟು ಮಾತ್ರ ಕೂಡ ಪುನಃ ಇಲ್ಲಿ ಟೋಲ್ ಸಂಗ್ರಹ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಮತ್ತು ಇಲ್ಲಿಯ ಏನು ಅವಶೇಷಗಳಿದೆ ಅದನ್ನು ಆದಷ್ಟು ಶೀಘ್ರದಲ್ಲಿ ತೆರವುಗೊಳಿಸಬೇಕು. ಯಾಕಂತ ಹೇಳಿದರೆ ಈಗಾಗಲೇ ಹಲವು ಅಪಘಾತಗಳಾಗಿದ್ದು ಕಣ್ಣಾರೆ ಕಾಣುವ ಕಬ್ಬಿನ ನೇತಾಡ್ತಿದೆ. ಅದು ಇವತ್ತು ನಾಳೆ ಅವಘಾತ ಯಾರಾದ ತಲೆ ಮೇಲೆ ಬೀಳುವುದಂತ ಖಂಡಿತ.